ಪುತ್ತಿಲ ಪರಿವಾರದ ಕುಟುಂಬದ ಈ ಒಂದು ವಾತಾವರಣದಲ್ಲಿ ವೇದಿಕೆಯನ್ನ ಶ್ರೀಮಂತಗೊಳಿಸಿರುವ ನಮ್ಮ ಅಧ್ಯಕ್ಷರಾಗಿರುವ ಪ್ರಸನ್ನ ಮಾತರು ಮತ್ತು ನಮ್ಮೆಲ್ಲರ ಆತ್ಮೀಯರಾಗಿರುವ ಜನನಾಯಕ ಅರುಣ್ ಕುಮಾರ್ ಪುತ್ತಿಲರ ನೇತೃತ್ವದಲ್ಲಿ ಸೇರಿರುವ ಎಲ್ಲ ಹಿರಿಯರನ್ನ ಮತ್ತು ಅತ್ಯಂತ ಹೃದಯದ ಪ್ರೀತಿಯನ್ನ ಚೆಲ್ಲಿ ತುಳುವ ಮಣ್ಣಿನಲ್ಲಿ ಮಹಾಲಿಂಗೇಶ್ವರದ ನೆಲದಲ್ಲಿ ಧರ್ಮವನ್ನ ಸತ್ಯವನ್ನ ನ್ಯಾಯವನ್ನ ಗೆಲ್ಲಿಸಬೇಕು ಅಂತ ಟೊಂಕ ಕಟ್ಟಿ ಪಣಕ್ಕಿಟ್ಟು ಸಮಾಜದಲ್ಲಿರುವ ಎಲ್ಲ ಕಾರ್ಯಕರ್ತ ಬಂಧುಗಳನ್ನ ಶ್ರದ್ಧೆಯಿಂದ ನಮಸ್ಕರಿಸಿ ಒಂದಷ್ಟು ಹೃದಯದ ಮಾತುಗಳನ್ನ ನಿಮ್ಮ ಮುಂದೆ ಆಡುವುದಕ್ಕೆ ನೇರವಾಗಿ ವಿಷಯ ಉಪಕ್ರಮಿಸ್ತಾ ಇದ್ದೆ. ಒಂದಷ್ಟು ವರ್ಷಗಳ ಹಿಂದೆ ಕನ್ನಡದ ದಾರ್ಶನಿಕ ಕವಿ ಬರೆದ ಕಗ್ಗದ ಸಾಲು ನನಗೆ ಇಂದಿಗೆ ಪ್ರಸ್ತುತ ಅಂತ ಅನಿಸೋದು. ಇವತ್ತಿನ ಪುತ್ತೂರಿನ ವಿದ್ಯಮಾನಕ್ಕೆ ಕರೆಕ್ಟ್ ಆಗಿ ಸೂಟಾಗ್ತದೆ ಅವರ ಆ ಕಗ್ಗದ ಸಾಲು. ಬದುಕಿಗೆ ಯಾರು ನಾಯಕರು, ಏಕನೋ ಅನೇಕರು. ಬದುಕಿಗೆ ಯಾರು ನಾಯಕರು, ಏಕನೋ ಅನೇಕರು. ವಿಧಿಯೋ ಪೌರುಷವೋ ಧರ್ಮವೋ ಅಂತರ್ಬಲವು. ವಿಧಿಯೋ ಪೌರುಷವೋ ಅಂತರ್ಬಲವು. ಈ ಅವ್ಯವಸ್ಥೆಯ ಪಾಡು ಎಲ್ಲಿಗೆ ಬಂತು? ಈ ಅವ್ಯವಸ್ಥೆಯ ಪಾಡು ಎಲ್ಲಿಗೆ ಬಂತು? ಎದೆಗುದಿಗೆ ಗತಿಯೇನು ಮಂಕುತಿಮ್ಮ. ಬಹುಶಃ ಅವರು ಯಾವ ರಾಜಕೀಯ ವಿದ್ಯಮಾನವನ್ನ ಆಲೋಚಿಸಿ ಅದನ್ನ ಬರೆದಿದ್ದಾರೋ ನನಗೆ ಗೊತ್ತಿಲ್ಲ. ಒಟ್ಟು ಅವರಿಗೆ ಅವ್ಯವಸ್ಥೆಗೆ ಕಣ್ಣ ಮುಂದೆ ಬಂದಿದೆ. ಇದಕ್ಕೆ ಏನು ಗತಿ ಅಂತ ಹೇಳಿ ಭಗವಂತನಲ್ಲಿ ಕೇಳ್ತಾ ಇದ್ದಾರೆ. ಇವತ್ತು ಪುತ್ತಿಲ ಪರಿವಾರ ಒಬ್ಬ ಕೋಟಿಪತಿ ತುಟ್ಟಿನಲ್ಲಿ ದೊಡ್ಡಪ್ಪ ಮಾಡಿಕೊಂಡ ವ್ಯವಸ್ಥೆ ಅಲ್ಲ. ನನಗೆ ಗೊತ್ತಿದೆ, ಒಬ್ಬ ದೊಡ್ಡ ರಾಜಕೀಯ ನೇತಾರ ನಾಯಕ ಕಳೆದ ವಿಧಾನಸಭಾ ಇಲೆಕ್ಷನ್ ಟೈಮಲ್ಲಿ ಎಂಎಲ್ಎ ಟಿಕೆಟ್ ಆಕಾಂಕ್ಷಿಯಾಗಿತ್ತು. ಅವರು ಟಿಕೆಟ್ ಅನೌನ್ಸ್ ಆಗೋದಕ್ಕಿಂತ ಮೊದಲು 1 ವರ್ಷಗಳ ಕಾಲ ನಿರಂತರ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದು. ಒಂದಷ್ಟು ಕಾರ್ಯಕ್ರಮಗಳಿಗೆ ನಾನು ಹೋಗಿದ್ದೆ. ಅವರು ನನ್ನ ಹತ್ರ ಹೇಳಿ, ಈ ಬಾರಿಯ ಎಂಎಲ್ಎ ಇಲೆಕ್ಷನ್ನಿಗೆ 45 ಕೋಟಿ ತೆಗೆದಿಟ್ಟಿದ್ದೇನೆ, 45 ಕೋಟಿ ತೆಗೆದಿಟ್ಟಿದ್ದೇನೆ ಅಂತ ಅವರೇ ನನ್ನ ಹತ್ರ ಹೇಳಿ. ಇಡೀ ಪುತ್ತಿಲ ಪರಿವಾರದ ಅರವಿಂದನ ಇಲೆಕ್ಷನ್ನಿಗೆ ಟೋಟಲ್ ಖರ್ಚಾದದ್ದು 18 ಲಕ್ಷ ರೂಪಾಯಿ ಅಂತ ನನಗೆ ನಮ್ಮ ಉಮೇಶ್ ಒಂದ್ಸಲ ಲೆಕ್ಕಾಚಾರ ಕೊಟ್ಟಿದ್ರು. ನಮ್ಮ ಹತ್ರ
ಮಾಲಕ ಹೇಳಿದ, ಟಿವಿ ಮಾಧ್ಯಮದ ಮಾಲಕ ಹೇಳಿದ, ಶ್ರೀಕೃಷ್ಣ ಬಂಡಾಯ ಎದ್ದದ್ದು, ಪಕ್ಷೇತರನಾಗಿ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದು ಪುತ್ತೂರಿನಲ್ಲಿ ಅರುಣಣ್ಣ ಮಾತ್ರ ಅಲ್ಲ, ಎಷ್ಟೋ ಜನ ಮಾಡಿದ್ದಾರೆ. ಆದರೆ ಪುತ್ತೂರಿನ ಪಕ್ಷೇತರ ಇಲೆಕ್ಷನ್ ಮಾತ್ರ ಅಷ್ಟು ಹೈಲೈಟ್ ಆಯಿತು ರಾಜ್ಯದಲ್ಲಿ. ಯಾಕೆ ಅಂತಂದ್ರೆ ಅರುಣಣ್ಣನಿಗೆ ಸಿಕ್ಕಿದ ಟೀಮ್ ಇನ್ಯಾರಿಗೂ ಸಿಗಲಿಲ್ಲ. ಆ ಟೀಮ್ ಇದೆಯಲ್ಲ, ನನಗೆ ನಿನ್ನೆ ತನಕ ಒಂದು ಅಳುತ್ತಿತ್ತು. ಯಾಕೆ ಅಂತಂದ್ರೆ ನಾನು ಈ ದೇಶದ ಪ್ರೈಮ್ ಮಿನಿಸ್ಟರ್ ಅವರ ಬಹುದೊಡ್ಡ ಅಭಿಮಾನಿ, ನರೇಂದ್ರ ಮೋದಿಯವರ ಅಭಿಮಾನಿ. ನನಗೂ ಅರುಣಣ್ಣನಿಗೂ ಮೊದಲ ಸಂಪರ್ಕವೇ ಈ ಮೋದಿ ಅನ್ನೋ ವ್ಯಕ್ತಿಯಿಂದ. ಅವರಿಗೆ ನೆನಪಿದೆಯೋ ಏನೋ ಗೊತ್ತಿಲ್ಲ. ನಿಮಗೆ 30-35 ವರ್ಷಗಳ ಪರಿಚಯ ಪುತ್ತೂರಿನವರಿಗೆ. ಆದರೆ ನಾನು ಸುಳ್ಯದವನು ಮೂಲತಃ. ನಾನು ಇದೇ ಫಸ್ಟ್ ಟೈಮ್ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಮಾಡಿದ್ದು. ನನಗೆ ಅರುಣಣ್ಣನನ್ನ ಅಷ್ಟು ಪರಿಚಯ ಇರಲಿಲ್ಲ. 2014ರ ಮೋದಿ ಚುನಾವಣೆಗೆ ಪುತ್ತೂರಿನಲ್ಲಿ ಹಿರಿಯ ಡಾಕ್ಟರ್ ಜೊತೆ ಸೇರಿ ನಮೋ ಭಾರತ್ ಅನ್ನುವ ಸಂಘಟನೆಯನ್ನ ಕಟ್ಟಿದ್ದು ನಾನು ಮತ್ತು ರಾಜ್ಯ ಮಟ್ಟದ ಒಬ್ಬ ದೊಡ್ಡ ವಾಗ್ಮಿ ನಮೋ ಬ್ರಿಗೇಡ್ ಅಂತ ಮಾಡಿ ರಾಜ್ಯದಾದ್ಯಂತ ಓಡಾಡ್ತಾ ಇರುವಾಗ ಇವರು ಈ ಪುಟಾಣಿ ಸಂಘಟನೆ, ತಾಲೂಕು ಮಟ್ಟದ ಸಂಘಟನೆಯನ್ನ ಕಟ್ಟಿ ಈ ಡಾಕ್ಟರ್ ಮತ್ತು ಅರುಣಣ್ಣ ಪದೇ ಪದೇ ನನಗೆ ಫೋನ್ ಮಾಡಿ ಕರೆಯೋದು, ಬನ್ನಿ ಉಪಾಧ್ಯಾಯ ನೀವು ಮಾತಾಡಬೇಕಲ್ಲ, ಭಾಷಣ ಮಾಡಬೇಕಲ್ಲ. ನರೇಂದ್ರ ಮೋದಿಗಾಗಿಯೇ ನಾನು ಫಸ್ಟ್ ಟೈಮ್ ಅರುಣಣ್ಣ ಅನ್ನುವ ಒಬ್ಬ ಲೀಡರ್ ಪುತ್ತೂರಿನಲ್ಲಿ ಇದ್ದಾರೆ ಅಂತ ಗೊತ್ತಾದದ್ದು ನಾನು ಬಹಳ ಚಿಕ್ಕ ವಯಸ್ಸಿನಲ್ಲಿ. ಪುತ್ತೂರಿನ ರಾಜಕೀಯ ಗೊತ್ತಿರಲಿಲ್ಲ. ಆದರೆ ಯಾವ ಮಟ್ಟಿಗೆ ನಾನು ಬೇರೆ ಬೇರೆ ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದೆ. ಹಿಂದೂ ಪರಿವಾರ ಎಲ್ಲವೂ ಒಂದೇ, ಅದು ಬೇರೆ ಇದು ಬೇರೆ ಅಂತಲ್ಲ. ಆದರೆ ನನಗೆ ಎಲ್ಲಾ ಸಂಘಟನೆಗಳಲ್ಲಿ ಕೆಲಸ ಮಾಡಿ ಗೊತ್ತಿರೋದ್ರಿಂದ ಒಂದು ಮಾತನ್ನು ಹೇಳಬಹುದು. ಅರುಣಣ್ಣ ಅಲ್ಲದ ಬೇರೆಯವರ ಲೀಡರ್ಶಿಪ್ ಇರುವ ಹಿಂದೂ ಸಂಘಟನೆಯಲ್ಲಿ ನಾನು ಕೆಲಸ ಮಾಡಿದರು. ಎಷ್ಟೋ ಬಾರಿ ಬೃಹತ್ ಸಮಾವೇಶ ಅಂತ ಬ್ಯಾನರ್ ಹಾಕಿ ನಾನು ಇದ್ದ ಕಾರ್ಯಕ್ರಮ ಎಷ್ಟೋ ಬಾರಿ ನಡೆದಿದೆ. ಆದರೆ ಒಂದೇ ಒಂದು ಬಾರಿಯೂ ಕೂಡ ಅರುಣಣ್ಣನ ಉಪಸ್ಥಿತಿ ಇದ್ದ ಸಮಾವೇಶದಲ್ಲಿ ಸೇರಿದ ಜನ ಬೇರೆ ಸಂಘಟನೆಯವರು ಕೈಗೊಂಡ ಇದು ಕಿಂಚಿತ್ತು ಸುಳ್ಳಲ್ಲ. ನಾನು ಹೇಳೋ ಮಾತು ನಿಮಗೆ ಅನೇಕರಿಗೆ ಪುತ್ತೂರಿಗರಿಗೆ ಅರ್ಥ ಆಗ್ಬೋದು. ಹಿಂದೂ ಸಂಘಟನೆಗೆ ಆಗಿರಬಹುದು, ಹಿಂದೂ ಸಮಾವೇಶಗಳೇ ಆಗಿರಬಹುದು. ಅರುಣಣ್ಣನ ಲೀಡರ್ಶಿಪ್ ಇಲ್ಲದೆ ಜನ ಸೇರಿಸಲಿಕ್ಕೆ ಪುತ್ತೂರಿನಲ್ಲಿ ಯಾರಿಗೂ ತಾಕತ್ತಿಲ್ಲ. ಹಿಂದುತ್ವ ಗೆಲ್ಲಬೇಕು ಅನ್ನೋದೇ ಅನಿವಾರ್ಯ ಆಗಿದ್ರೆ, ಸ್ವಪ್ರತಿಷ್ಠೆಗಿಂತ ಧರ್ಮವೇ ಮುಖ್ಯ ಆಗಿದ್ರೆ, ಸ್ವಪ್ರತಿಷ್ಠೆಗಿಂತ
ಇವತ್ತಿಗೂ ಕೂಡ ಹಾಗೆಯೇ ಇದೆ. ಪಕ್ಕದಲ್ಲಿ ಕೂತ ಪ್ರಸನ್ನ ಮಾಲಕರು ನನಗೆ ಹೇಳಿದರು, ನಾವು ಕೊಟೇಚ ಹಾಲ್ನಲ್ಲಿ ಇಂಡೋರ್ ಪ್ರೋಗ್ರಾಮ್ ಮಾಡಿ ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ಔಟ್ಡೋರ್ ಕಾರ್ಯಕ್ರಮ ಮಾಡಿದ್ದಲ್ಲ. ಅಂದ್ರೆ ಒಂದು ಕೌಟುಂಬಿಕ ವಾತಾವರಣದ ಒಂದು ಸುಂದರ ಸಾಯಂಕಾಲದ ಸಮಾಲೋಚನಾ ಸಭೆ, 800 ಚೇರ್ಸು ನಮ್ಮ ಕೊಟೇಚ ಹಾಲ್ನ ಒಳಗಡೆ. ಆದರೆ ಇಡೀ ಜಿಲ್ಲೆಯಲ್ಲಿ ನಾವು ಸಂಪರ್ಕ ಮಾಡಿದ್ದೇವೆ. ಸುಳ್ಯದಿಂದ ಹಿಡಿದು ಉಳ್ಳಾಲದ ತನಕ ಎಲ್ಲಾ ಕಡೆಗೂ ನಾವು ಹೋಗಿದ್ದೇವೆ. ಸ್ಟೇಜಲ್ಲೇ ಕುಳಿತ ಮಾತರು ಗಮನಿಸಿ ಹೇಳಿದ್ರು, ನಾವು ಸಂಪರ್ಕ ಮಾಡಿದ ಎಲ್ಲಾ ಕಡೆಯಿಂದಲೂ ಬಂದಿದ್ದಾರೆ ಕಾರ್ಯಕ್ರಮ. ನಮ್ಮ ನಿರೀಕ್ಷಿತ ಸಂಖ್ಯೆಯೊಂದಿಗೆ ಇಂದಿನ ಸಮಾಲೋಚನೆ ನಡೀತಾ ಇದೆ. ಅರುಣರು ಒಳಗೆ ಬರಬೇಕು. ಒಳಗೆ ಬರಬೇಕು ಅಂತಂದ್ರೆ ನನಗೆ ಒಂದಷ್ಟು ಜನ ಹಿರಿಯರು ಎಚ್ಚರಿಕೆ ಕೊಡೋರು ಅಥವಾ ಬೇರೆಯವ್ರ ಮೂಲಕ ಹೇಳಿಸೋರು. ಅಲ್ಲ, ಶ್ರೀಕೃಷ್ಣ ಉಪಾಧ್ಯಾಯರಿಗೆ ಮೈಕ್ ಕೊಟ್ಟಿದ್ದೀರಿ, ಡ್ಯಾಮೇಜ್ ಆಗುವಂತ ಹೇಳಿಕೆಯನ್ನು ಕೊಡಿಸದೇ ಇರಿ, ಕೊಡದೇ ಇರಿ. ಅಲ್ಲ, ಡ್ಯಾಮೇಜ್ ಆಗುವಂತಾಗ ಯಾವ ವಾಕ್ಯವನ್ನು ನಾನು ಹೇಳಬೇಕು ಅಂತ ನನಗೆ ನನ್ನ ಅಂತರ ಮನಸ್ಸಿಗೆ ಅನಿಸೋದೇ ಇಲ್ಲ. ಯಾಕೆ ಗೊತ್ತಾ? ಯಾಕೆ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಯ ನನ್ಗೆ ಗೊತ್ತಿಲ್ಲದೆ ಹೇಳೋದಿಲ್ಲ, ಸುಮ್ಮನೆ ಇಲ್ಲಿ ಬಂದು ಮೈಕ್ ಹಿಡಿಯೋದಿಲ್ಲ. ನಾನು ಸಾಕಷ್ಟು ನನಗೆ ಬಿಜೆಪಿ ಮೀಟಿಂಗ್ಗೆ ಹೋಗಿ ಬಂದು ಅಲ್ಲಿ ಒಳಗಡೆ ಮೀಟಿಂಗ್ ಅಲ್ಲಿ ಏನು ಮಾತುಕತೆ ನಡೆಯಿತು ಅಂತ ಹೇಳುವ ಆತ್ಮೀಯ ಗೌಪ್ಯವಾಗಿ ಗುಟ್ಟಾಗಿ ಹೇಳುವ ಬಿಜೆಪಿಯ ಫ್ರೆಂಡ್ಸ್ ಇದ್ದಾರೆ. ನಮ್ಮ ಪುಟ್ಟಿನ ಪರಿವಾರಗಳು ಹೇಗೂ ಇದ್ದಾರೆ. 2 ಗಂಟೆಗಳಿಂದಲೂ ನನಗೆ ಸ್ಪಷ್ಟ ಮಾಹಿತಿ ಬರುತ್ತದೆ. ಆ ಮಾಹಿತಿಯ ಆಧಾರದಲ್ಲೇ ಹೇಳ್ತಿರೋದು ನಾನು. ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಈ ಕ್ಷಣದಲ್ಲಿ ಅರುಣಕುಮಾರ್ ಪುತ್ತಿಲರನ್ನ ಬಿಜೆಪಿಗೆ ಸೇರಿಸಿಕೊಳ್ಳುವುದಕ್ಕೆ ಉತ್ಸಾಹದಲ್ಲೇ ಇದೆ. ಅದ್ಯಾಕೆ? ಬಿಜೆಪಿ ಹಿರಿಯರಿಗೆ ನೋವು ಯಾಕೆ ಕೊಡಬೇಕು? ಅವರೆಲ್ಲರೂ ಕಾತರರಾಗಿದ್ದಾರೆ. ಅವರಿಗೆ ಇದನ್ನ ಸರಿ ಮಾಡಬೇಕು. ಪುತ್ತೂರು ಸರಿಯಾಗಬೇಕು. ಮಂಗಳೂರು ಲೋಕಸಭಾ ಕ್ಷೇತ್ರ ಇದು ಸಂಘದ ಪ್ರಯೋಗಶಾಲೆ, ಹಿಂದುತ್ವದ ಪ್ರಯೋಗಶಾಲೆ. ನಾನು ಸಲ ಕೇಳಿದ್ದೆ ಒಂದಷ್ಟು ದಿವಸಗಳ ಹಿಂದೆ, ಅರುಣಣ್ಣ ವಿಧಾನಸಭೆ ಮುಗಿದೋಯಿತು. ನನಗೆ ನನ್ನ ಜೀವನದಲ್ಲಿ ರಾಜಕೀಯ ಭಾಷಣ ಮಾಡಿದ್ದು ಎರಡೇ ಕಾರಣಗಳಿಂದಲಾಗಿ. ಶ್ರೀನಿವಾಸ ಕಲ್ಯಾಣೋತ್ಸವ ಶ್ರೀಕೃಷ್ಣ ಉಪಾಧ್ಯಾಯರು ಯಾಕೆ ಮುಂಚೂಣಿಯಲ್ಲಿಲ್ಲ? ಅವರು ನ್ಯೂಟ್ರೋಲ್ ಆದ್ರ, ನಾನು ನ್ಯೂಟ್ರೋಲೇ ಆಗೋದು. ಈ ಭಾಷಣ ಮುಗಿದ ಕೂಡಲೇ ನ್ಯೂಟ್ರೋಲೇ ಆಗೋದು. ಯಾಕೆ ಗೊತ್ತಾ? ಯಾಕೆಂದ್ರೆ ನನಗೆ ರಾಜಕೀಯ ವಂಚನೆ ಇಲ್ಲದ ಒಬ್ಬ ಧಾರ್ಮಿಕ ಕ್ಷೇತ್ರದ ಮನುಷ್ಯನ. ಯಾವಾಗ ನನ್ನ ಕಣ್ಣಿಗೆ ಅನ್ಯಾಯ ಇರುವಂತ ಕಾಣುತ್ತದೋ ಆಗ ನ್ಯಾಯದ ದನಿಯೆತ್ತುವುದಕ್ಕಾಗಿ ಹಾಗಾಗಿ ಅನ್ಯಾಯವನ್ನ ಪ್ರತಿಭಟಿಸಿ ಭಾಷಣ ಮಾಡಿ ಮುಗಿದ
ಸರಿ ಮಾಡಬೇಕು, ಒಗ್ಗಟ್ಟಾಗಬೇಕು. ನಮಗೆ ಮೋದಿ ಬೇಕು, ಮೋದಿ ಬೇಕು, ಮೋದಿ ಬೇಡ ಅಂತ ಹೇಳಿದ್ರೆ ದೇವರು ಮೆಚ್ಚಲಿಕ್ಕಿಲ್ಲ. ಆತ ಒಬ್ಬ ಸಂತ, ಆತ ಒಬ್ಬ ಸನ್ಯಾಸಿ. ಬರೀ 3 ದಿನ ಸಾಕಪ್ಪ ಅಯೋಧ್ಯೆಯ ರಾಮಲಲ್ಲಾನ ಪ್ರತಿಷ್ಠೆ ಹಿನ್ನೆಲೆಯಲ್ಲಿ ನಿಷ್ಠೆಯಿಂದ ಇದ್ರೆ ಅಂತ ಗುರುಗಳು ಹೇಳಿದ್ರೆ ಈ ಮನುಷ್ಯ 11 ದಿವಸ ಬರೀ ಗೊಡ್ಡ ಕುಡಿದು ಉಪವಾಸ ಮಾಡಿದ ವ್ಯಕ್ತಿ. ಅಜಿತ್ ಹನುಮಂತನವರು ಹೇಳ್ತಾರೆ, ಆ ಅಯೋಧ್ಯೆಯಲ್ಲಿ 10 ನಿಮಿಷಕ್ಕೊಮ್ಮೆ ಬೆಂಕಿಯ ಎದುರು ಚಳಿ ಕಾಣಿಸುವ ಅಂತ ಅತ್ತಿರ್ತದೆ ನಮಗೆ. ಆದರೆ ನರೇಂದ್ರ ಮೋದಿಜಿ ನಾವೆಲ್ಲ ನೋಡಿದ್ದೇವೆ, ಆ ಕೊರೆಯುವ ಚಳಿಯಲ್ಲಿ ಹಾಗೆಯೇ ಹೋಗಿ ಪವಿತ್ರವಾದ ಸರಯೂ ನದಿಯಲ್ಲಿ ಮುಳುಗಿ ಆ ಕಲಶವನ್ನು ಹಿಡಿದುಕೊಂಡು ಒಬ್ಬ 1 ದಿನ ಉಪವಾಸ. ನನ್ನಮ್ಮ ಕಾಲೇಜ್ ಹುಡುಗರಿಗೆ ಮಕ್ಕಳಿಗೆ ಕೇಳಿದ್ದೆ, ಉಪವಾಸ ಮಾಡಿ ಗೊತ್ತ ಮಕ್ಕಳೇ? ಗೊತ್ತು ಸರ್. ಯಾವಾಗ ಮಾಡಿದ್ರಿ? ಷಷ್ಠಿ ಉಪವಾಸ, ರಾಘವೇಂದ್ರರ ಹೆಸರಿನಲ್ಲಿ ಗುರುವಾರ ಉಪವಾಸ, ಏಕಾದಶಿ ಉಪವಾಸ. ಹೇಗೆ ಮಾಡಿದ್ದೀರಿ? ನಿಯಮ ಹೇಗೆ? ಏನಿಲ್ಲ ಸರ್, ಅಕ್ಕಿಯಿಂದ ಮಾಡಿದ್ದನ್ನ ಬಿಟ್ಟು ಉಳಿದದ್ದನ್ನ ತಿಂದಿದ್ದೇವೆ ಸರ್ ಅಂತ ಒಂದಷ್ಟು ಜನ ಕೈ ಎತ್ತಿದ್ದೇ. 800 ಜನ ಮಕ್ಕಳಲ್ಲಿ 10 ಜನ ಅದರಲ್ಲಿ ಭಗವಾನುಕಿಗೆ ಹೇಳಿದ್ರು, ಒಂದಷ್ಟು ಜನ ಹೇಳಿದ್ರು ಇಲ್ಲ ಸರ್, ಬೆಳಗ್ಗೆ ಮಧ್ಯಾಹ್ನ ಏನೂ ತಿನ್ನಲಿಲ್ಲ, ರಾತ್ರಿ ಫಲಾರ ಸರ್ ಅಂತ. ಆದ್ರೆ ನಾನು ಅವರಿಗೆ ಹೇಳಿದ್ದೆ, ನಿಮ್ಗೆ ಗೊತ್ತೇನಪ್ಪ, ನಮ್ಮ ಪ್ರೈಮ್ ಮಿನಿಸ್ಟರ್ ಉಪವಾಸ ಮಾಡ್ತಾ ಇದ್ದಾರೆ. 1 ದಿನ ಉಪವಾಸ ಮಾಡಿ, 2 ದಿನ ಉಪವಾಸ ಮಾಡಿ, ಬರೀ ಪುಟ್ಟ ಕುಡಿದು 3ನೇ ದಿನ ನಮ್ಮ ನಿಮ್ಮ ಪರಿಸ್ಥಿತಿ ಹೇಗಿರುವುದು? ಆ ಮನುಷ್ಯನ ವಯಸ್ಸೆಷ್ಟು? ಆದರೆ 11ನೇ ದಿನವೂ ಕೂಡ ಅದೇ ಕಣ್ಣಿನಲ್ಲಿ ರಾಮ ಭಕ್ತಿಯ ಕಲೆಯನ್ನು ಇಟ್ಟುಕೊಂಡು ಅಷ್ಟು ಶುದ್ಧ ಮನಸ್ಸಿನಿಂದ ರಾಮಲಲ್ಲಾನ ಪ್ರತಿಷ್ಠೆ ಮಾಡಿದ್ದಾರೆ. ಒಂದು ಕಡೆ ಧಾರ್ಮಿಕತೆ, ಇನ್ನೊಂದು ಕಡೆ ಬಿಜೆಪಿ ಹುಟ್ಟಿಕೊಂಡದ್ದು ಯಾಕೆ ಗೊತ್ತಾ? ಬಿಜೆಪಿಯನ್ನ ನಿರ್ಮಾಣ ಮಾಡಿದವರು ಶ್ಯಾಮ್ ಪ್ರಸಾದ್ ಮುಖರ್ಜಿ. ಅವರು ನೆಹರು ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಿದ್ದರು. ಅವರು ಕಾಂಗ್ರೆಸ್, ಮೂಲತಃ ಕಾಂಗ್ರೆಸ್ ಅವರು ಕಾಂಗ್ರೆಸ್ಸಿನ ನಿಲುವನ್ನು ಪ್ರತಿಭಟಿಸಿ ಹೊರಗೆ ಬಂದಂತೆ ಈ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು, ಈ ಶೇಖ್ ಅಬ್ದುಲ್ಲಾ, ಈ ಒಮರ್ ಅಬ್ದುಲ್ಲಾ ಇದ್ದಾರಲ್ಲ, ಅವರ ಅಜ್ಜ, ಅವರಿಗೂ ಇವರಿಗೂ ಇದ್ದ ಫ್ರೆಂಡ್ಶಿಪ್ ಇಂದಾಗಿ ಆರ್ಟಿಕಲ್ 370 ಹಾಕಿ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನವನ್ನ ಆವಾಗಿನ ಕಾನೂನು ಮಂತ್ರಿಯಾದ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬನೇ ಇದ್ರೂ ಕೂಡ ಎಲ್ಲ ಕಾನೂನನ್ನ ಜನ ಬೆಂಬಲವನ್ನ ಉಲ್ಲಂಘಿಸಿ ತಂದ್ರು ಅನ್ನುವ ಕಾರಣಕ್ಕೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಕ್ಯಾಬಿನೆಟ್ಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ಅದುವರೆಗೂ ರಾಜಕೀಯ ಬೇಡ ನಮಗೆ ಅಂತ ಹೇಳ್ತಾ ಇದ್ದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಲ್ಲಿ ಮಾತನಾಡಿ ನಮಗೂ ಒಂದು ರಾಜಕೀಯ ಅಸ್ತಿತ್ವ ಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಜನಸಂಘವನ್ನ ಸ್ಥಾಪನೆ ಮಾಡಿದ್ರು. ಆ ಜನಸಂಘ ಸ್ಥಾಪನೆ ಮಾಡಿದ ಉದ್ದೇಶ ಆರ್ಟಿಕಲ್ 370 ತೆಗೆಯಬೇಕು ಅಂತ. ತೆಗೆದದ್ದು ಯಾವಾಗ? ಇಷ್ಟು ವರ್ಷ ಕಾದ ಮೇಲೆ ಗೌರವಾನ್ವಿತ ನರೇಂದ್ರ ಮೋದಿಯವರು ಬಂದಾಗಲೇ ಅಯೋಧ್ಯೆ ಶತಶತಮಾನಗಳ ಕನಸು. ಕಾಂಗ್ರೆಸ್ಸಿಗರು ಕೂಡ ಬ್ಯಾನರ್ನಲ್ಲಿ ಯಾರ ಫೋಟೋ ಹಾಕೊಳ್ತಾರೋ ಆ ಗಾಂಧೀಜಿಯವರ ಕನಸು ಕೂಡ. ಇಲ್ಲಿ ವಿದೇಶಿ ಆಕ್ರಮಕ ಬಾಬರ್ನ ಹೆಸರಿನಲ್ಲಿ ಮಸೀದಿ ಇರೋದು ನ್ಯಾಯ ಅಲ್ಲ, ಇಲ್ಲಿ ರಾಮ ಮಂದಿರವೇ ಇರಬೇಕು ಅಂತ ಗಾಂಧೀಜಿ ಕೂಡ ಹೇಳಿದ್ರು. ನಮ್ಮ ಹೋರಾಟಗಳೆಲ್ಲವೂ ಇದ್ದದ್ದು ನನಗೆ ಸುಳ್ಯದಲ್ಲಿ ಧಗ 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 ಅಂತ ಬೆಂಕಿ ಕೊತ್ತಿಕೊಂಡದ್ದು ನೆನಪಿದೆ ಬಿಟ್ರೆ ನನಗೆ ಇನ್ಯಾವುದೂ ನೆನಪಿಲ್ಲ. ನಮ್ಮ ಅನೇಕ ತ್ಯಾಗ ಬಲಿದಾನಗಳಿಂದಲಾಗಿ ಅನೇಕ
ಇವತ್ತಿನ ಶ್ರೀಕೃಷ್ಣ ಉಪಾಧ್ಯಾಯನ ಭಾಷಣ ಇದು ವೈಯಕ್ತಿಕ ಅಲ್ಲ, ಪುತ್ತಿಲ ಪರಿವಾರದ ಅಧಿಕೃತ ಮುಖವಾಣಿ ಇದು. ಯಾಕೆಂತಂದ್ರೆ ಏನು ಮಾತನಾಡಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆಗಳಾದ ನಂತರ ಎಲ್ಲರ ಮಾತಿಗೆ ಶಬ್ದ ರೂಪವನ್ನ ಮಾತ್ರ ನಾನು ಕೊಡ್ತಾ ಇದ್ದೇನೆ. ನಮ್ಮ ತೀರ್ಮಾನ ಬಿಜೆಪಿಯ ಹಿರಿಯರೇ, ನಿಮ್ಮ ಮೇಲೆ ಗೌರವ ಇಟ್ಟು ಹೇಳ್ತಾ ಇದ್ದೇವೆ ಕೇಳಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಕೇಳಿ. ನರೇಂದ್ರ ಮೋದಿಗಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಈ ಕ್ಷಣದಲ್ಲಿ ನಮ್ಮೆಲ್ಲರ ನೆತ್ತರು, ಯುವಕರ ಬಿಸಿ ನೆತ್ತರು ಕಾಯುತ್ತಾ ಇದೆ. ಒಂದು ವೇಳೆ ಈ ಅವಾಂತರಗಳನ್ನ ನೀವು ಪರಿಹರಿಸಿದ ತಕ್ಷಣದಲ್ಲಿ ನಾವು ಕ್ರಿಯಾಶೀಲರಾಗಿ ಈ ಬಾರಿ ಮಂಗಳೂರು ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಪರ ಒಟ್ಟು 17 ಲಕ್ಷ ವೋಟರ್ಸಿರೋದು ಅಂದಾಜು ಮಾತು 17 ಲಕ್ಷದಲ್ಲಿ 10 ಲಕ್ಷ ವೋಟ್ ನರೇಂದ್ರ ಮೋದಿಗೆ ಬೀಳುವ ಗುರಿಯಲ್ಲಿ ನಾವು ಕೆಲಸ ಮಾಡಬೇಕು. ಮೋದಿ ಬೇಕು ಅಂತ ಹೇಳಿ ಮೋದಿಯವರ ಹೆಸರಿನಲ್ಲಿ ಆಗುತ್ತಿರುವ ವಂಚನೆಯನ್ನ, ಹಿಂಬಾಗಿಲಿನಲ್ಲಿ ಆಗುವ ಮೋಸವನ್ನ ನಮ್ಮ ಯುವಕರು ಅರ್ಥ ಮಾಡಿಕೊಳ್ಳಬೇಕು. ಪುತ್ತೂರಿನಲ್ಲಿ ನಮಗೆ ಅದ್ಭುತವಾದ ನಮ್ಮ 62,000, ನಿಮ್ಮ 34,000 ಇವೆಲ್ಲವೂ ನರೇಂದ್ರ ಮೋದಿಗೆ ಬೀಳುವಂತ ಮತಗಳು, ಇದರಲ್ಲಿ ಅನುಮಾನ ಇಲ್ಲ. ಪುತ್ತೂರಿನ ಶಕ್ತಿಯೇ ಅಷ್ಟೇ. ನಾನು ಆಕ್ಚುಲಿ ಈಗ ಮಧ್ಯಾಹ್ನ 2 ಗಂಟೆ ತನಕ ಏನು ಮಾತನಾಡಬೇಕು ಅಂತ ಯೋಚನೆಯೇ ಮಾಡಲಿಲ್ಲ. ನನಗೆ ಯಾಕೆ ಯೋಚನೆ ಮಾಡಲಿಲ್ಲ ಅಂತಂದ್ರೆ, ಬೆಳಗ್ಗೆ ಹೀಗೆ ಮಾತಾಡಬೇಕು ಅಂತ ಯೋಚನೆ ಮಾಡಿದ್ರೆ 2 ಗಂಟೆಗಾಗುವಾಗ ಆಮೂಲಾಗ್ರ ಬದನೆ ಆಗಿತ್ತು ಅಂತ ನನಗೆ ಎಲ್ಲೋ ಒಂದು ನಿರೀಕ್ಷೆ ಇತ್ತು. ನಾನು ಇಲ್ಲಿ ಬಂದು ಸಮಾಲೋಚನೆ ಸಭೆಯಲ್ಲಿ ನಾವೆಲ್ಲ ಒಂದಾಗಿದ್ದೇವೆ ಎನ್ನುವ ಸಂತೋಷದ ಭಾಷಣವನ್ನು ಮಾಡಬೇಕಾಗಿ ಬಂದರೂ ಬರಬಹುದು ಅನ್ನುವ ನಿರೀಕ್ಷೆಯಲ್ಲಿ ನಾನಿದ್ದೆ. ಆದರೆ ನಮ್ಮ ಹಿರಿಯರು ಈ ಸಾಯಂಕಾಲ 5 ಗಂಟೆ ತನಕವೂ ಏನು ಮನಸ್ಸು ಮಾಡಲಿಲ್ಲ. ಅರುಣರು ಬರದೆ ಸಾಮಾನ್ಯ ಕಾರ್ಯಕರ್ತನಾಗಿ ಬರಬೇಕು. ಯಾಕೆ ಹಾಗೆ ಬರಬೇಕು? ಪಕ್ಷದ ಶಿಸ್ತು. ಪಕ್ಷದ ಶಿಸ್ತನ್ನ ಎಲ್ಲೂ ಯಾವತ್ತೂ ಮೀರಿಯೇ ಇರದಿದ್ದರೆ ನಾನು ಈ ಮಾತನ್ನ ಒಪ್ಪಿಕೊಳ್ಳುತ್ತಾ ಇದ್ದೆ. ನನಗೆ ಗೊತ್ತಿರಲಿಲ್ಲ. ನಮ್ಮ ಸುನೀಲ್ ಗೋಲ್ಕರ್ ಹೇಳಿದ್ರು, ಶಿವಸೇನೆಯಲ್ಲಿದ್ದ ಒಬ್ಬ ಮಿನಿಸ್ಟರ್ನ, ಶಿವಸೇನೆಯಲ್ಲಿದ್ದ ಮಿನಿಸ್ಟರ್ನ ಬೆಳಗ್ಗೆ ಶಿವಸೇನೆಯಲ್ಲಿದ್ರುವಾಗ, ಆದರೆ ಸಾಯಂಕಾಲ ಬಿಜೆಪಿಯ ಉನ್ನತ ಹುದ್ದೆಯನ್ನು ಕೊಡಲಾಗಿತ್ತು. ಹಾಲಾಡಿ ಶ್ರೀನಿವಾಸ ಶೆಟ್ಟರು ಬಂಡಾಯ ನಿಂತಿಲ್ವಾ? ಅವರಿಗೆ ಪಕ್ಷದಲ್ಲಿ ಯೋಗ್ಯ ಸ್ಥಾನಮಾನ ಕೊಟ್ಟಿಲ್ವಾ? ಒಳ್ಳೆ ಜನ, 24 ಕ್ಯಾರೆಟ್ ಚಿನ್ನ ಅವರು, ಅಪರಿಚಿತರು. ಆದ್ರೆ ಅದು ನಡೆಯಲಿಲ್ವಾ ಅಂತ ಕೇಳೋದು. ಯಡಿಯೂರಪ್ಪನು ಬಿಜೆಪಿಯನ್ನು ಹೊಡಿಲಿಲ್ವಾ? ಕೆಜೆಪಿ ಕಟ್ಟಲಿಲ್ವಾ? ಅವರಿಗೆ, ಅವರ ಬದಲಿಗೆ ಇವತ್ತು ರಾಜ್ಯದ ತಪ್ಪು ತೆಗೆದಿಲ್ಲ. ನಾನು ನಡೆಯುತ್ತದೆ ಅಂತ ಹೇಳೋದು ತಪ್ಪು ಸರಿಯ ನಿರ್ಣಯ ಅಲ್ಲ. ಯಾವತ್ತೂ ಕೂಡ ಪಕ್ಷ ಉಸಿರಾಡುತ್ತಾನೆ ಇರಬೇಕು ಅಂತಂದ್ರೆ ನಿರ್ಣಯ ಹೇಗೆ ಮಾಡಬೇಕು ಗೊತ್ತಾ? ವೋಟರ್ಸ್, ಮತದಾರರ ಆಯ್ಕೆ ಯಾರು ಅಂತ ಸರ್ವೆ
ನಮ್ಮ ಕಿರಣ್ ಧರ್ಮಸ್ಥಳ ಹತ್ರನೂ ನಾನು ಮಾತಾಡಿದ್ದೆ. ಬೇಡ ಇದ್ದ ನಾನು ಈ ಭಾಷಣ ಒಪ್ಕೊಳ್ಳೋದು. ಮೋದಿ ವಿರುದ್ಧ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ ನನಗೆ. ಅದಕ್ಕೆ ಬೇಡ ಇದ್ದ ಬೇಡ ಇದ್ದ ಬೇಡ ಇದ್ದ. ನಿನ್ನೆ ರಾತ್ರಿ ಅಪ್ಪ ದೇವರ ದಯೆ ನನ್ನ ಆಯ್ಕೆ ಸರಿಯಾಗಿಯೇ ಉಂಟು ಗೊತ್ತಾಯ್ತು. ಯಾಕೆ ಅಂತಂದ್ರೆ ಬಿಜೆಪಿಯ ಹೈಕಮಾಂಡಿಗೆ ಗ್ರಿಪ್ ಇಲ್ಲ ಅಂತ ದಕ್ಷಿಣ ಕನ್ನಡದಲ್ಲಿ. ಬಂಟ್ವಾಳದಲ್ಲೂ ಬಂಡಾಯ, ಸುಳ್ಳಿಯಲ್ಲೂ ಗೌರವಿಸಿಯೇ ಒಂದು ಮಾತು ಹೇಳ್ತೇನೆ, ತುಂಬಾ ಗೌರವ ಇಟ್ಟು ನಾನು ಮಾತಾಡ್ತೇನೆ. ನಿನ್ನೆ ಸುಳ್ಳಿಯಲ್ಲಿ ಆಯ್ಕೆ ವಿರುದ್ಧ ಮಂಡಲ ಅಧ್ಯಕ್ಷತೆಯನ್ನ ವೆಂಕಟ್ ಒಳಗೊಂಡೆಗೆ ಕೊಟ್ಟದ್ದಕ್ಕೆ ಬಂಡಾಯ ಎದ್ದು ಪ್ರತಿಭಟಿಸಿ ಆಫೀಸಿಗೆ, ಬಿಜೆಪಿ ಆಫೀಸಿಗೆ ಬೀಗ ಜಡಿದು ಹೊರಗೆ ನಡೆದರಲ್ಲ, ಆ ಪುಟಾಣಿ ಸಭೆಯಲ್ಲಿ ಮೊನ್ನೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಸ್ಪರ್ಧಿಸಿದ್ದ ಆಶಾ ತಿಮ್ಮಕ್ಕ ಕೂಡ ಇತ್ತು. ನನಗೆ ಸುಳ್ಳಿನ ಕಾರ್ಯಕರ್ತರಿಗೆ ಗೊತ್ತಾಗತ್ತಿದ್ದು ಒಬ್ಬ ಲೀಡರ್ ಅಂದ್ರೆ ಬಂಡಾಯವನ್ನ ಸರಿಪಡಿಸಬೇಕು. ಲೀಡರ್ ಅಂದ್ರೆ ಎಲ್ಲರನ್ನೂ ರಾಜಿ ಮಾಡಿಸಿ ಒಂದೇ ದಾರಿಯಲ್ಲಿ ತೆಗೆದುಕೊಂಡು ಹೋಗುವ ಧೈರ್ಯ ಇರಬೇಕು. ಅರುಣಣ್ಣನ ಹತ್ರ ನಾನು ಕೇಳ್ತಾ ಇದ್ದೆ, ಸರಿ ಅರುಣಣ್ಣ, ನಿಮಗೋಸ್ಕರ ನಾನ್ ಬಂದೆ, ನಿಮಗೋಸ್ಕರ ಇಷ್ಟೂ ಜನ ಕಾರ್ಯಕರ್ತರು ಬಂದರು. ನೀವೀಗ ಬಿಜೆಪಿಯ ಒಳಗಡೆ ಯಾವುದೋ ಷರತ್ತು, ಯಾವುದೋ ಮಾತುಕತೆ ಎಲ್ಲ ಮಾಡಿ ಒಳಗೋಗಿ ಈ ಅಪರಟಿ ಮನೀಶ್ ಕುಲಾಲ್ ಎಷ್ಟು ಜನರ ಹತ್ರ ಜಗಳ ಮಾಡಿದ್ದಾರೆ. ಅವರ ಬಿಸಿ ನೆತ್ತರನ್ನು ನಾನು ನೋಡಿದ್ದೇನೆ. ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ ನಾವು ಯಾರು ಹೇಳದ ಮಾತನ್ನು ಕೇಳದೆ ರೂಮಿನ ಒಳಗಡೆ ಚಿಲಕ ಹಾಕಿ ಯಾರಿಗೋ ಸಂಬಂಧಪಟ್ಟವರಿಗೆ, ಅರುಣಣ್ಣನಿಗೆ ಅನ್ಯಾಯ ಮಾಡಿದವರಿಗೆ ಹಿಗ್ಗ ಮುಗ್ಗ ಬೈಯುವುದನ್ನು ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲವೋ ಏನೋ ಅನ್ನೋ ಕಾರಣಕ್ಕೆ ಹೇಳ್ತೀವೋ. ಅಷ್ಟರ ಮಟ್ಟಿಗೆ ನೆತ್ತರು ಕುಡಿಸಿಕೊಂಡ ಹುಡುಗ ಯುವಕ ಅವರನ್ನ ಕ್ಷಮಿಸ್ತಾರ ಅರುಣಣ್ಣ ಅಂತ ಕೇಳಿದೆ ನಾನು. ಎಷ್ಟೋ ಜನ ಹಳ್ಳಿಯಲ್ಲಿ ಜಗಳ ಮಾಡಿಕೊಂಡಿದ್ದಾರೆ, ನೀವು ಒಳಗೋಗ್ತೀರಿ, ಅವರನ್ನ ಕ್ಷಮಿಸ್ತಾರ ಅಂತ ಕೇಳಿದೆ. ಅರುಣಣ್ಣನಿಗೆ 100% ಧೈರ್ಯ ಇದೆ, ಸರಿ ಆಗಲಿ, ಆಮೇಲೆ ಇದೊಂದು ದೊಡ್ಡ ವಿಷಯವೇ ಅಲ್ಲ. ಇದು ಲೀಡರ್ಶಿಪ್. ಅರುಣಣ್ಣ ಒಂದು ಪದ ಕೈಯಿದ್ದಾರೆ. ಯಾರು ನೋಡಿ, ಪಕ್ಷೇತರ ಚುನಾವಣೆಗೆ ಎಷ್ಟೋ ನಡೆದಿದೆ. ಬಿಜೆಪಿಯಿಂದ ಬಿಟ್ಟು ಹೋಗಿದ್ದಾರೆ, ಸಂಘವನ್ನೇ ಬಿಟ್ಟು ಹೋಗಿದ್ದಾರೆ. ಸಂಘವನ್ನ ಬಿಟ್ಟು ಹೋದವರು ಸಂಘವನ್ನ ಬೈದಿದ್ದಾರೆ. ಬಿಜೆಪಿಯನ್ನ ಬಿಟ್ಟು ಹೋದವರು ಬಿಜೆಪಿಗೆ ಹಿಗ್ಗ ಮುಗ್ಗ ಬೈದಿದ್ದಾರೆ. ನಾನಿರುವ ಸಭೆಯಲ್ಲಿಯೇ ಕನ್ನಡದ ಪ್ರಭಾಕರ ಬಿಟ್ಟಿದ್ರು, ಪ್ರಮೋದ್ ಮುಕ್ತಾಲಿದ್ರು ಇದ್ರು. ಪ್ರಮೋದ್ ಮುಕ್ತಾಲಿದ್ರು ಸಿಕ್ಕಾಪಟ್ಟೆ ಬಿಜೆಪಿಯನ್ನ ಬೈಲಿಕ್ಕೆ ಶುರು ಮಾಡಿದರು. ಪ್ರಭಾಕರ ಭಟ್ರು ವಿಧಿ ಇಲ್ಲದೆ ಶರತ್ ಮಡಿವಾಳ ಶ್ರದ್ಧಾಂಜಲಿ ಸಭೆಯಲ್ಲಿ ಇದು ನಡೆದದ್ದು. ಸುಳ್ಳು ಹೇಳ್ತಿಲ್ಲ ನಾನು. ಎದ್ದು ಹೋದದ್ದೇ, ಹೊರಗೆ ಹೋದದ್ದೇ ಹೇಳಿ, ಡಾಕ್ಟರ್ ಜಿ ಪ್ರಭಾಕರ್ ಭಟ್ ಜಿ ಹೇಳಿ, ನಿಮಗೆ ಯಾವತ್ತಾದರೂ ಕೂಡ ಅರುಣಣ್ಣ ಒಂದು ಪದ ಬೈಗುಳದ ಮಾತನ್ನು ಹೇಳಿದ್ದಾರೆ? ಸಂಘದಿಂದ ನೋವು ಆಗಿ
ತಮ್ಮ ಇಲ್ಲ, ಭರತನಿಗೆ ಏನು ಮಾಡಬೇಡ, ಭರತ ಅಂತವನಲ್ಲ ಅಂತ ಹೇಳಿದ ರಾಮಾಯಣದ ಮನಸ್ಸಿದೆಯಲ್ಲ, ರಾಮನ ಮನಸ್ಸಿದೆಯಲ್ಲ, ಅದೇ ಮನಸ್ಸಿನಿಂದ ಶ್ರೀಕೃಷ್ಣ ಉಪಾಧ್ಯಾಯ ಅನ್ನುವ ತಮ್ಮನಿಗೆ ಅರುಣಣ್ಣ ಹೇಳ್ತಿರ್ತಾರೆ, ಬೈಬೇಡ ತಮ್ಮ, ಬೈಬೇಡ ಬೈಬೇಡ. ತಮ್ಮಂದಿರು ಅಣ್ಣಂದಿರ ಮೇಲಿನ ಪ್ರೀತಿಯಲ್ಲಿ, ಲಕ್ಷ್ಮಣನಿಗೆ ರಾಮನ ಮೇಲೆ ಇದ್ದ ಪ್ರೀತಿಯಲ್ಲಿ ಬೈದ ಹಾಗೆ ಒಂದಷ್ಟು ಬೈದಿರಬಹುದು. ಆದರೆ ರಾಮ ಬೈಲೇ ಇಲ್ಲ, ಅರುಣಣ್ಣ ಬೈಲೇ ಇಲ್ಲ. ಸರ್, ಸಂಜೀವ ಮಠದೂರು ಸರ್ ಬೈಯಲೇ ಇಲ್ಲ. ಕಳೆದ 30-35 ವರುಷಗಳಿಂದ ಆತ ಮಾಡಿದ ಆ ತ್ಯಾಗಕ್ಕೆ ಹಾಕಿಸಿಕೊಂಡ ಕೇಸಿಗೆ ಆ ಹಿಂದುತ್ವ 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 ಅಂತ ಹೇಳಿ ಹಗಲು ಈರುಳು ದುಡಿದದ್ದಕ್ಕೆ ಇಷ್ಟು ಅನ್ಯಾಯ ಆಗ್ತಾ ಇರುವಾಗ ನಾವು ಹೀಗೆ ಸೇರಲೇಬಾರದ, ಅವರ ಪರವಾಗಿ ಮಾತನಾಡಲೇಬಾರದ? ಈ ಪರಂಪರೆ, ಈ ಅನ್ಯಾಯದ ಪರಂಪರೆ ಪುತ್ತೂರಿಗೆ ಆ್ಯಂಡ್ ಆಗಬೇಕು. ಬಿಜೆಪಿಯನ್ನ ಹಾಳು ಮಾಡುತ್ತಿರುವ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನ ಲಾಲ್ ಕೃಷ್ಣ ಅಡ್ವಾಣಿಜಿ, ಅಟಲ್ ಬಿಹಾರಿ ವಾಜಪೇಯಿಜಿ, ಈಗಿನ ಸಂತ ನರೇಂದ್ರ ಮೋದಿಜಿಯವರಂತ ಶುದ್ಧ ಮನಸ್ಸಿನವರ ನೇತೃತ್ವದಲ್ಲಿ ಎದ್ದು ನಿಂತ, ನಾನು ಹುಟ್ಟಿದ ವರ್ಷ 1984ಕ್ಕೆ ಇಡೀ ಭಾರತದಲ್ಲಿ ಬಿಜೆಪಿಗೆ ಎರಡೇ ಸೀಟು. ಆದರೆ 2023ರಲ್ಲಿ ಸೀಟಿನ ಸಂಖ್ಯೆ 300 ದಾಟಿದೆ. ಇದಕ್ಕೆ ಕಾರಣ ಆ ಹಿರಿಯರ ತ್ಯಾಗ, ಆ ಹಿರಿಯರ ನಿಸ್ವಾರ್ಥ ಸೇವೆ. ಎಂತ ನಿಸ್ವಾರ್ಥತೆ ಗೊತ್ತಾ? ವಾಜಪೇಯಿ ಫಸ್ಟ್ ಟೈಮ್ ಪ್ರಧಾನಿಯಾಗಲ್ಲ, ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರಾಗಬೇಕು ಅಂತ ಒಂದು ವೇದಿಕೆಯಲ್ಲಿ ಚರ್ಚೆ ಆಯಿತು. ವಾಜಪೇಯಿ ಅಂತ ಹೇಳಿದ್ರು, ಇದು ನಡೆದದ್ದು ಪಬ್ಲಿಕ್ ಆಗಿ, ಪಬ್ಲಿಕ್ ಸ್ಪೀಚ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಸಿಕ್ಕೋದೋ ಏನು. ವಾಜಪೇಯಿ ಅಂತ ಹೇಳಿದ್ರು, ನಿಜವಾಗಿಯೂ ಪ್ರಧಾನಮಂತ್ರಿ ಆಗಬೇಕಾದದ್ದು ನಾನಲ್ಲ, ಅಡ್ವಾಣಿ ಆಗಬೇಕು ಅಂತ ಹೇಳಿ ಭಾಷಣದಲ್ಲಿ ಹೇಳಿ ಕುಳಿತು. ಈ ಮನುಷ್ಯ ಅಡ್ವಾಣಿ ಖುಷಿ ಪಡೋದು ಬಿಟ್ಟು ಅವರು ಬಂದು ಮೈಕ್ ಮುಂದೆ ಹೇಳಿದ್ರು, ಅಲ್ಲ ಅಲ್ಲ ಅಲ್ಲ, ನಾನು ಪ್ರಧಾನಮಂತ್ರಿ ಆಗಬೇಕಾದದ್ದಲ್ಲ, ನಿಜವಾಗಿಯೂ ಪ್ರಧಾನಮಂತ್ರಿ ಆಗಬೇಕಾದದ್ದು ವಾಜಪೇಯಿ ಅಂತ. ಅಂದ್ರೆ ಏನು? ಅಧಿಕಾರ ನನಗೆ ಬೇಡ ಅಂತ ಚರ್ಚೆ. ಅಡ್ವಾಣಿಗೂ ವಾಜಪೇಯಿಗೂ, ಭರತನಿಗೂ ರಾಮನಿಗೂ ಆದ ಚರ್ಚೆ. ಅಯೋಧ್ಯೆ ಇಲ್ಲಿ ತಮ್ಮನಿಗೆ ಅಂತ ನಾವು ಬಿಟ್ಟೋದ ವನವಾಸಕ್ಕೆ. ಆದರೆ ಭರತ, ನಿನ್ನ ಪಾದುಕೆಯನ್ನ ಇಟ್ಟು ಅಯೋಧ್ಯೆಯ ರಾಜ್ಯ ಆಡಳಿತ ಮಾಡುತ್ತೇನೆ, ಹೊರತು ನೀನಿಲ್ಲದ ಅಯೋಧ್ಯೆಯಲ್ಲಿ ನಾಡಿಗೆ ಚಾನ್ಸ್ ಇಲ್ಲ ಅಂತ. ಅದೇ ರೀತಿ ಅಡ್ವಾಣಿಗೂ ವಾಜಪೇಯಿಗೂ ಚರ್ಚೆ. ಆದರೆ ಇಲ್ಲಿ ನೋಡಿದರೆ ಪರಮ ಪ್ರಾಮಾಣಿಕ 35 ವರ್ಷಗಳಿಂದ ಕೆಲಸ ಮಾಡಿದ ಅರುಣ್ ಕುಮಾರ್ ಕುತ್ತಿನ ಹೊರಡು ಬಂದ್ರೆ ನಮ್ಮ ಕುರ್ಚಿಗೆಯಲ್ಲಿ ಪೆಟ್ಟು ಬಿದ್ದೀನೋ. ಬಿಜೆಪಿ ಹೈಕಮಾಂಡ್ ಶುದ್ಧನೇ ಇದೆ. ಯಾವಾಗ ಅರುಣ್ ಒಳಗೆ ಬರ್ತಾರೆ ಅಂತ ಪುತ್ತೂರು ಸರಿಯಾಗಬೇಕು, ಮಂಗಳೂರನ್ನ ಕಳ್ಕೊಳ್ಬಾರ್ದು. ಯಾವಾಗ ಆದರೆ ಮಂಗಳೂರಿನ ಕೂಡ ಅಲ್ಲ, ಬರೀ ಪುತ್ತೂರಿನ 1, 2, 3, 4 ಜನ ಮಾತ್ರ ಅಡ್ಡಿ. ಬಿಟ್ಟರೆ 32,000 ಯಾರು ಅಡ್ಡಿ? ಯಾರೊಂದು objection ಇಲ್ಲ, ಯಾರೊಂದು ಮತ್ತೆ ಕೇಳಬೇಕು. ಈ ಸ್ವಾರ್ಥಿಗಳನ್ನ ಅವ್ರು ಹೊರಗೆ ಹೋಗೋದು ಬೇಡ, ಅವರನ್ನು ಇಟ್ಟುಕೊಂಡು ಅವರ ಮನವೊಲಿಸಿ ನಾವು ಕೇಳಿ ಒಂದಾಗಬೇಕು. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಆಗಿದ್ರು,
ಪರಿವಾರದ ತೀರ್ಮಾನ ಆಗಿರೋದ್ರಿಂದ, ನನ್ನ ಜವಾಬ್ದಾರಿಯಾಗಿರೋದ್ರಿಂದ ಒಂದು ಮಾತನ್ನ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. 3/4 ಗಂಟೆ ಭಾಷಣ ಮಾಡಿ ಅಂತ ಅರುಣಣ್ಣ ಹೇಳಿ, ಈ ಮಾತು ನಾನು ಹೇಳಲೇಬೇಕು. ನೋಡಿ, ನಮಗೆ ಎಲ್ಲರ ಮೇಲೆ ಅಪಾರವಾದ ಗೌರವ ಇದೆ. ನರೇಂದ್ರ ಮೋದಿಗಾಗಿ ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಕೆಲಸ ಮಾಡಬೇಕು ಅಂತ ಮನಸ್ಸಿದೆ. ಆದರೆ ಪಾಪ ವಾಟ್ಸಪ್ ಗ್ರೂಪ್ಗಳಲ್ಲಿ ಮುಹೂರ್ತ ಫಿಕ್ಸ್ ಅಂತ ಮುಹೂರ್ತ ಫಿಕ್ಸ್ ಅಂತ ಟಿವಿ ದುಡ್ಡು ಕೊಟ್ಟು ಯಾರೋ ಹಚ್ಚು ಏನು ಆಗಿರುವುದಿಲ್ಲ. ಆದರೆ ನಾವು ಪುತ್ತಿನ ಪರಿವಾರದವರು ಒಂದು ಮುಹೂರ್ತ ಫಿಕ್ಸ್ ಮಾಡ್ತೇವೆ. ಇವತ್ತಿನಿಂದ 3 ದಿನದ ಒಳಗಾಗಿ ಫೈನಲ್ ನೀವು ನಮ್ಮನ್ನ ಕಾಯಿಸುವುದು ಬೇಡ, ನಮ್ಮನ್ನ ಸತಾಯಿಸುವುದು ಬೇಡ, ಯಾರೂ ಬೇಡ. ಈ 4 ಜನರನ್ನ ಸರಿ ಮಾಡಿ ಇವತ್ತಿನಿಂದ 3 ದಿನಗಳ ಒಳಗಾಗಿ ಪುತ್ತೂರು ರಾಜಕೀಯ ಪುತ್ತಿನ ಪರಿವಾರ ನಾವು ಒಂದು ಸಾಮಾಜಿಕ ಸಂಘಟನೆ ಅಂತ ಹುಟ್ಟಿಕೊಂಡದ್ದು ಹೌದಾಗಿದ್ದರೂ ಮುಂದೆ ನಾವು ಅನಿವಾರ್ಯವಾಗಿ ರಾಜಕೀಯ ಕ್ಷೇತ್ರಕ್ಕೆ ಸ್ವಂತ ಶಕ್ತಿ ನೀಡುವುದಾಗಿದೆ. ನನ್ನ ಭಾಷಣ ರೆಕಾರ್ಡ್ ಆಗ್ತಿದೆ, ನನ್ನ ಭಾಷಣ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಕೇಳಿ, ನಮಗೆ ಒಂದಾಗಬೇಕು ಅಂತ ಮನಸ್ಸು 3 ದಿವಸದ ಒಳಗಡೆ ಒಂದಾಗಬೇಕು ಅಂತ ನಮಗೆ ಕಾದು 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 ನಾನು ಕೂಡ ಇವತ್ತು ಮಧ್ಯಾಹ್ನ 2 ಗಂಟೆಗೆ ನಾನು ಒಂದೇ ಸಮಯ ಮಾರ್ತರಿಗೆ ಕಾಲ್ ಮಾಡೋದು ಏನಾಯ್ತು ಅಂತ, ಒಂದೇ ಸಮಯ ಉಮೇಶ್ ಅಣ್ಣನಿಗೆ ಕಾಲ್ ಮಾಡೋದು ಏನಾಯ್ತು ಅಂತ. ಆದರೆ ಇವತ್ತಿನ ತನಕ ಯಾವುದೇ ವಿದ್ಯಮಾನವಿಲ್ಲ. ಅರುಣಣ್ಣನನ್ನ ನೀವು ಸಾಮಾನ್ಯ ಕಾರ್ಯಕರ್ತ ಅಂತೆಲ್ಲ ಹೇಳಿ ಪುತ್ತೂರಿನ ನೆಲಕ್ಕೆ ಅನ್ಯಾಯವನ್ನು ಬಗೆಯುವುದು ಬೇಡ. ಪುತ್ತೂರಿನ ಮಹಾಲಿಂಗೇಶ್ವರನ ಭೂಮಿಯಲ್ಲಿ ಅನ್ಯಾಯ ನಡೆಯುವುದಿಲ್ಲ. ಕಳೆದ ಎಲೆಕ್ಷನ್ನಲ್ಲೂ ಗೊತ್ತಾಗಿದೆ. ಹಾಗಾಗಿ 3 ದಿನದ ಗಡುವಿನಲ್ಲಿ ಸರಿಯಾಗುವ ಹಾಗೆ ತುಳುವ ಮಣ್ಣಿನ ಶಕ್ತಿಗಳು ಅವರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಅದಾಗಲಿಲ್ಲ ಅಂತಂದ್ರೆ ತುಳುವ ಮಣ್ಣಿಗೆ ಶಕ್ತಿ ಇಲ್ಲ ಅಂತಲ್ಲ, ಮಣ್ಣಿನ ಶಕ್ತಿಯನ್ನು ಗೌರವಿಸಿ